ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಆ
ಧರ್ಮಜಾರಂದಾಯ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಧರ್ಮದೈವ ಜಾರಂದಾಯನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ.
ಧರ್ಮಚಾರನ ಒಂಜಿ ಗೋಪುರ ನವೀಕೃತ ಗೋಪುರ ಒಂಜಿ ಬ್ರಹ್ಮಕಲಶ ಎಲ್ಲ ಮಲ್ಪರೆ ಉಂಡು ಆಯ್ತಾ ಪೂರ್ವ ಭವ್ಯದ ಇನಿ ಹೊರೆಗಾಣಿಕೆ ಪೋಪಿನಂಚಿನ ಈ ಬೊಟ್ಟು ದೈವ ದೇವಿಯರ್ನ ಆಶೀರ್ವಾದ ಊರ್ದ ಪರ ಊರ್ದಾಗೆಲ್ಲ ಮಹನೀಯರು ನಮ್ಮ ಅಂಜನೆ ಮಹಿಳೆಯರು ಅದೇ ರೀತಿ ಪೂರಗಲವಾಗಿ ಸಹಕಾರಿ ನಮ್ಮ ಪುರುತ್ತೂರು ಆ ಗೋಪುರ ಮಂತು ಮುಗಿತ ವರ್ಮ ತಿಂಗಳು ಆ ಗೋಪುರ ಆದ ಇನ್ನೀಗ ಅವು ಬ್ರಹ್ಮಕಲಶವು ರೆಡಿ ಆಗ್ತದೆ ಜಪ್ಪನಗ ಒಂದೇ ಬೋಡಿಗೆ ಒಂದು ಆತ ಈತ ಸಮಯ ಅರ್ಪಣೆ ಮಾಡಿದೆ ದೈವ ದೇವನ ಆಶೀರ್ವಾದ ಅಂಚನೆ ಜಾರಂದಾಯನ ಒಂದು ಆಶೀರ್ವಾದಗಳು ನಮ್ಮ ಐದು ಮಿತ್ರವೈದ పొర్లుడు ಬೇಲ ಮುಗಿತ ಅದೇ ರೀತಿ ಇಂಜಿನಿಯರ್ అయిన ಸಂಪತ್ ಕುಮಾರ್ ಮೇಲ್ಲ ನಮ್ಮ ಎನ್ನೆಲೆಕ್ಕನೆ పొర్లుడు ಬೇಲ ಮಲ್ತೇವೆ ಊರ್ದ ಪರ ಊರ್ದ ಪಾಪದೆ ಬಂಗದೆ ಕಾಸ್ತೆ ಇಂದಾಲಜಿ ಪೂರಗುಲ ಒಂದೊಂದೇ ಪೂರಗುಲ ಕೊನ್ನೆಟ್ಟೆ ಇನಿ ಆ ಬೇಲೆ పొర్లు ನಮ್ಮ ಮುಗಿತ ಬೈದ ಈ ಒಂಜಿ ಹೊರೆಗಾಣಿಕೆ ಪೋಪಿನಂಚಿನ ಈ ಒಂದು ಕಾರ್ಯಕ್ರಮಗಳು ಈ ಒಂದು ಎಲ್ಲೇ ಮಟ್ಟದ ಒಂದು ಉದ್ಘಾಟನೆ ಮಾಡ್ತಾರೆ ದೀಪ ಬೆಳಗ್ಗೆ ಸದೊಂದು ಉದ್ಘಾಟನೆ ಮಾಡಿಕೊಡ್ಕೊಂಡು ನಮ್ಮ ಬಳ್ಳಾರಿದ ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಬೇರೆನ ಇನ್ನು ಬರ್ರೆ ಬಂದ ಸಂತೋಷರಾರು ಬೈದರೆ ಪಂಡಿನ ಒಂದು ಪೂರ್ವಭಾವಿಯಾದ ನಮ್ಮ ಪಿದಾಡ್ನ ಎಲ್ಲರ ಬ್ರಹ್ಮಕಲಶ ಪೂರ್ವಭಾವಿಯಾದ ನಮ್ಮ ಪಿದಾಡ್ನ ಈ ಒಂದು ದೀಪನು ನಮ್ಮ ಒಂದು ಎಡ್ಡೆ ವ್ಯಕ್ತಿದ ಉದ್ಘಾಟನೆ ಮಾಡ್ತಂದ ನನ್ನ ದುಂಬುದ ಬೇಲೆ ಎಡ್ಡೆಡ ಹಾಕೊಂಡು ಬರ್ತಿರೋ ಒಂದು ನಂಬಿಕೆ ನಮ್ಮಡ ಸುರೇಶನ ಬಗ್ಗೆ ನಮ್ಮ ದಾಳ ಜಾಸ್ತಿ ಬಂದಾಜಿ ಮನುಷ್ಯರ ಕಾಸು ಮಸ್ತ್ ಜನ ಡೊಪ್ಪುಡು ಆಂಡ ಕೇನ್ನೆಗಳಿಗೆ ಎತ್ತುಗೊತ್ತಿನ ಬುದ್ಧಿ ಬಾರಿ ಬುದ್ಧಿಪ್ಪು ಮಸ್ತ್ ಜನಗಳ ಬಾರಿ ಕಮ್ಮಿ ಸುರೇಶನ್ ನಾಯ್ಕ ಅಪವಾದ ಏರಿಯಾರ ಇಲ್ಲ ಅಪವಾದ ಏನೇನೇ ಡೊನೇಷನ್ ಕೆ ನಡ ಇಜ್ಜಿ ಬಂದು ಪೂರಗಡೆ ಬಿಡ್ತೀನಿ ಇಜ್ಜಿ ಏರಿಲ್ಲ ಆ್ಯಂಡ್ ಲೆಫ್ಟ್ ಪೊರ್ಲುಡ ಬಾಜಿಲ್ ಕೊಡ್ದು ಅರಡೆ ಏತು ತೀರ್ನಾತ್ ಕೊಡ್ತಿನ ವ್ಯಕ್ತಿ ಯಾರು ಎಂಕುಲ ಮರನ ಇಲ್ಲ ಪೋಯ ಇನ್ವಿಟೇಷನ್ ಕೊರ್ರೆ ಉಂಗು ಬಂಡ ಸುರೇಶನ್ ಎಂಕಲಿಗೆ ಬೇಜಾರ ಪುಣ್ಣಿಗೆ ಎರಡ ದಲ ಕೇಂದ್ರ ಆರ್ ಬಂಡೇರು ಸಚ್ಚಂದ ಅಂಚದಲ್ಲ ಬೇಜಾರದಲ್ಲ ಜಿ ನಿಗುಲ್ ಪುರ ತುಂಬೋಚೇರಿ ನನ್ನ ಬಗ್ಗೆ ಏರ್ ನಮ್ಮ ದೈವ ದೇವನ ಕೆಲಸ ಪುರ ಹಾಪಿನಿ ಎಂಡದು ಅದನ್ನ ಈ ಮಲ್ಲ ಗುಣ ಖಂಡಿತ ಸುರೇಶನ್ನ ಇಂಗ್ಲು ಇರನ್ ಮುಖಸ್ತುತಿ ಮಲ್ಪುನತ್ ಇರ್ನ ಎಡ್ಡೆ ತಗೊಂಡು ಇಂಕು ಮುಲ್ಪ ಪನಂದಿಲ್ಲ ಇರ್ನ ಒಂಜಿ ದಿವ್ಯಸ್ತೋಡು ಈ ಒಂಜಿ ಉದ್ಘಾಟನೆ ಆಡಿನ ನನ್ನ ದುಮ್ಮುದ ಕೆಲಸ ಎಂಕಲ ಆಸೆ ಪೊರ್ಲುಡಾಪುಂಡು ಎಂಗಲ್ಲ ಇಡೀ ಈ ಒಂಜಿ ಬ್ರಹ್ಮಕಲಶದ ಈ ನವೀಕರಣದ ಈ ಒಂದು ಸಮಿತಿದ ಅಪರವಾದ ಇರೆಗೆ ಈಗಲ ಕಾರ್ಯದರ್ಶಿ ಏನ ಸುಬ್ಬಯ್ಯಗೌಡ ಒಂದು ಹಾರ ಪಾರ್ದು ಸ್ವಾಗತ ಮಲ್ಪಡ್ಕೊಂಡ ಎಂಕ್ಲು ಏನನ್ನುಲ್ಲ ಬೇತೆ ಬೇತೆ ಕಡೆಯದ್ದು ಪುದೆ ಕಾಣಿಕೆ ಬೈದಂಡ ಬೇತೆ ಬೇತೆ ಸಂಘ ಸಂಸ್ಥೆಗಳು ಬೇತೆ ಬೇತೆ ಊರ್ದಗಳು ಆ ಜಾರನ್ನ ಇತರ ಒಂದು ಬರ್ತಿದೆ ಬೈದಿನ ಪೂರಗಳೆಲ್ಲ ಎಂಕಲು ಪೂರ ಸಂಘ ಸಂಸ್ಥೆಗಳು ಊರ್ದ ಪರ ಊರ್ದ ಮಹನೀಯರನ್ನು ಪೂರಗಳೆಲ್ಲ ಸ್ವಾಗತ ಮಾಡ್ತಂದಲ್ಲ ಅವೇ ರೀತಿ ಚೆಲ್ಲುಂದಗಲ್ಲ ಒಂಜಿ ಚೆಂಡೆ ಸೆಟ್ಲ ಆಗಲ್ಲ ವ್ಯವಸ್ಥೆ ಅಂತ ಒಂಜಿ ನಾಸಿಕ್ ಬ್ಯಾಂಡ್ ಬೇತೆ 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 ರೀತಿಯ ಸೇವೆ ಪೂರ ಮಲ್ತಂದ್ರೆ ಊರಗಳೆಲ್ಲ ನಿಗಳನ್ನು ಸ್ವಾಗತ ಮಾಡ್ತಂದು ಈತೆ ಸುರೇಶನ್ನೇ ಆ ಒಂಜಿ ದೀಪನು ಬೆಳಗಿಸದ ಎಂಗಳಿಗೆ ಹೊರೆಗಾಣಿಕೆ ಚಾಲನೆ ಗರುಡು ಪಂಡದ ಎಂಗಳು ವಿನಂತಿ ಮಾಡ್ತಂದಲ್ಲ ತುಳುನಾಡು ಜಲತೂರು ನಿಲಯத்திನ ಮಾತ ಸತ್ಯನ ತಿಳಿಸೊಂದು ಮಿತ್ತ ಮಿಜುಲೋಕೋಡು 33 ಕೋಟಿ ದೇವಸ್ಥಾನರು ಚಿತ್ತು ಭೂಲೋಕೋಡು 7 ತಿರುಗುಲ್ಲೇರು ದಿನ ನಂಬರ್ಗೆ ನೀವು ದಿನ ಗುರು ಹಿರಿಯನ್ನು ಈ ಕುರಿತು ನೆನವರಿಕೆ ಮಾಡಿಕೊಂಡು ನಾಗನಾಡೆ ಸರ್ಪಜಡೆ ಬಲಿಪಬಾಯಿ ಪಂಚವರ್ಣದ ಪುಂಚದ ಮಣ್ಣಡು ಜಲತೂರು ನಿಲಯத்திನ ಆ ನಾಗಬ್ರಹ್ಮರಿಗೆ ಭಕ್ತರಿ ಕೈ ಮುಗಿದು ತುಳುನಾಡದ ಸಿರಿಮಣ್ಣಗೆ ತರತಕ್ಕದ್ದು ಗಡ್ಡು ಪಾತ್ರ ನಮ್ಮ ಪುರಾತನವಾದ ಒಂದು ರೀತಿ ನೀತಿ ದೇವರನ್ನು ಖುಷಿ ಮಂತಂದ ಆ ಊರ್ದ ಜನಕ್ಕೂ ಸಮಾಜ ಖುಷಿ ತಿಳ್ಕೊಂಡ್ಗೆ ಆ ದೇವರನ್ನ ಸಂಪೂರ್ಣವಾಗಿ ವರಪ್ರಸಾದ ನಂಗೆ ತಿಳ್ಕೊಂಡ್ಗೆ ಅಂಚ ಬಾರಿ ಭಂಗ ಬರ್ತದೆ ದೇವ್ರ ಬಂದಾಗ ಒಂಜಿ ಕೆಲಸ ಹೊಡೆದ ದೈವ ದೇವನ ಕೆಲಸ ಹೊಡ್ಬಂದಾಗ ಒಂಜಿ 10 ಜೇಬುಲು ಒಟ್ಟಾದ ಕೆಲಸ ಮಾಡ್ಕೊಡ್ಗೆ ಆ ಒಂಜಿ ಅಲ್ಪ ಬೇದಲ ಬರಂದ ಲೆಕ್ಕ ಮಾತೆಲ್ಲ ಸೇರಿದು ನಮ್ಮ ಒಂದು ಕೆಲಸ ಮಾಡ್ಕೊಡ್ಗೆ ಈ ದೈವ ದೇವರನ್ನ ಸೃಷ್ಟಿ ಮಾಡ್ತೀನಿ ನಮ್ಮ ದೇವಸ್ಥಾನ ನಾಗಸ್ಥಾನ ಮೂಲಸ್ಥಾನ ಬ್ರಹ್ಮಸ್ಥಾನ ಒಂದು ಪೂರ ನಮ್ಮ ಪೂರ್ವಜರು ನಂಗೆ ಕೂರ್ಕೋಬೇಕು ನಿಂತ ನಮ್ಮೆಲ್ಲ ಒಂದು ಆಸ್ತಿ ಆಯ್ತಾ ಕಲ್ಲುಳ್ಳ ಕಂಬಳ್ಳ ಆ ದೇವರನ್ನ ಆಸ್ತಿಕತೆ ಒಪ್ಪಿಗೆ ಅವೇನು ಪೂರ ಮನವರಿಕೆ ಮತ್ತೊಂದು ವಿಶೇಷವಾದ ನಮ್ಮ ಪರವರು ಕೂಡ ಗೊತ್ತಾಪನು ನಮ್ಮ ಊರದ ಮಣ್ಣದ ಗುಣ ಇಂಚಿನ ಆ ಊರಿಗೂ ಇಚ್ಚಿನ ಮಹತ್ವ ಇಂಚಿನ ಬಕ ಆ ಊರದ ಆ ಒಂದು ಒಗ್ಗಟ್ಟು ಐತ ಮುಖೇನ ಆಪಣಿಗೆ ಬಂತಿರತ್ತೆ ಎಲುಬಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತೊಲೆ ಕಂಬಗಳಿಲ್ಲ ಗಗನಕ್ಕೆ ಕುಲ ಭೇದವಿಲ್ಲ ದೇವರಲ್ಲಿ ಮಂಡಲು
ನಮ್ಮ ಹಿರಿಯರನ್ನ ಒಂದು ಕಲ್ಪನೆ ಎತ್ತಂದು ಮಾತೆರ ಒಟ್ಟು ಪಾಡೊಂದು ಪೋಡು ಅಂದ ಇಂಚಿನ ಈ ದೈವಸ್ಥಾನ ಒಂದು ಕೋಲದ ಒಂದು ಕಾನ್ಸೆಪ್ಟ್ ತುಲೆನಿಗಳು ಬಂಬದ್ದೇರು ಬತ್ತು ಕೋಲ ಕಟ್ಟುವೇರು ಅಂಚನೆ ದರ್ಶನ ಮಲ್ಪೇರು ಎಂಕಲ್ನ ದುಂಬು ಬರೀ ಇಬ್ರಾಹಿಂ ಸಾಹೇಬ್ ಪಂಡಿತರು ಬಾರಿ ಪೊರ್ಲು ಬಸ್ಸಿದಾರ ಅಂಚನೆ ಪುರೋಹಿತರು ಬತ್ತು ಶುದ್ಧ ಮಲ್ಪೇರು ಒಂದು ಪುರ ದೇಹ ಮಂದಿ ಬಂದಾಗ ಇಡೀ ಊರ್ದಗಳು ಮಾತ್ರ ಜಾಸ್ತಿ ಸೇರ್ದು ಮಲ್ಪಾಗಿದ್ದ ಕಾರ್ಯಕ್ರಮ ಒಂದು ಅವ್ರು ಪಂಡ ಮಂದಿ ಅಂಚ ಆ ಒಂಜಿ ಘನ ಕಾರ್ಯ ನಮ್ಮ ಇನ್ನು ಮಲ್ಪ ಬಿದ್ದಾಡ್ದ ದೇವರು ಈಗೆಲ್ಲ ಮಾತಿರೆಗೆಲ್ಲ ನೆಟ್ಟು ಮಲ್ಲೆಕ್ಕಿಂಗ್ ಇದ್ದಿ 10 ರೂಪಾಯಿ ಕೊನೆ ಎಲ್ಲ ఆయన ಬಂಗಾರ ದುಡ್ಡು 50,000 ಕೊನೆ ಎಲ್ಲ ఆయన ಬಂಗಾರ ದುಡ್ಡು ಮಾತೆಲ್ಲ ಸೇರ್ತು ಮಲ್ಪಂಜಿನ ಘನ ಕಾರ್ಯನು ಆ ದೇವರು ಎಟ್ಟಿಡ್ ಮಲ್ಪ ಬರೋಡು ಅಂಜನೆ ನನ್ನ ಎತ್ತದು ಗುರ್ಸೋದು ಮಲ್ಲ ಕೆಲಸವನ್ನು ಚಾಲನೆ ಕೊಡ್ತಾರೆ ಆ ದೇವರ ನಿಗಲಿಗೆ ನಿಗಲು ಎನ್ನಿನ ಕೆಲಸ ಕೂಡ ಆ ದೇವರು ಕೈಪಾತ್ರ ಕೊಂಡದು 2 ಪಾತ್ರ ಮುಗಿದ್ರೆ ನಮಸ್ಕಾರ. ಧನ್ಯವಾದ ಸುರೇಶಣ್ಣ. ಹೀಗೆ ನನ್ನ ಮೆರವಣಿಗೆ ಬಿಡರು ನಮ್ಮ ಧರ್ಮ ಜಾರನ್ನಾಯನ ಬ್ರಹ್ಮ ಕಲಶೋತ್ಸವದ ಭವ್ಯ ಮೆರವಣಿಗೆ
समर्पयामि सहस्रेशं जगदेककुण्डलं पीताम्बरं धूम्रधातुरोचनं युगारवीर्यं विशतं शाकाननं नमाम्यनन्तं भुवनेकनाथं ಸ್ವಾಮಿ ದೇವರೇ ನಮ್ಮ ಗ್ರಾಮದ ಮಾತು ಆರಾಧನೆ ಮಲ್ಕಿನ ಚಿತ್ರ ಆ ವಿಷ್ಣುಮೂರ್ತಿ ದೇವರಿಂದ ಒಂದು ಅಂಜನೆ ಈ ಸ್ಥಳಕ್ಕೂ ಸಂಬಂಧಪಟ್ಟ ಚಿತ್ರ ಆ ನಾಗಬ್ರಹ್ಮರು ಅಂಜನೆ ಪಂಚದೈವಿಕ ಸಾನ್ನಿಧ್ಯ ಅಂಜನೆ ವಿಶೇಷವಾದ ಧರ್ಮಜಾರಂದಾಯನ ಕೆಲವೇ ವರ್ಷ ಪಿರಮಾತ ಆರು ಮುಂಡ ಮತ ನಿರ್ಮಾಣ ಆದ ವಿಜೃಂಭಣೆ ಬ್ರಹ್ಮದೇಶ ಆದ ಇನಿತಿ ಶುಭ ಮುಹೂರ್ತ ಅಂಜನೆ 2 ವರ್ಷ ಪಿರ ವಿಷ್ಣುಮೂರ್ತಿ ದೇವರನ್ನೆಲ್ಲ ವಿಜೃಂಭಣೆ ಬ್ರಹ್ಮಕಲಶಪುರ ಆದ ಈ ಸುಮುಹೂರ್ತೋಡು ಇಂಥ ದಿನೋಟು ಬೌಳಿ ಅಂಜನೆ ಆರೂಢ ಆವರ್ಕ ಮತ ನಿರ್ಮಾಣ ಆದ ವಿಶ್ವಕರ್ಮ ಪೂಜೆ ಅಂತ ಮಾಡ್ತಾರೆ ನಂಡ ದುಂಬದ ಕಾಲೋಟಿಂಚಿ ಒಂದು ವಸತಿ ನಿರ್ಮಾಣ ಅನ್ನೋಂಡ ಆ ವಿಶ್ವಕರ್ಮ ಪೂಜೆ ಆಗೋದು ಸಾಕು ಅಂಜಾನಗ ವಿಶೇಷವಾದ ಯಾರು ಮಲ್ದೇರು ಅಂಜನೆ 10 ಜನತೆ ಎದುರುಡು ಈ ಒಂದು ಸತ್ಕರ್ಮನೆ ಅಲ್ಲಿ ಅಡ್ಡ ರೀತಿಯಲ್ಲಿ ಮಲ್ದೇನು ಪಡೆದು ಸಭೆಗೆ ಒಂದು ಭಾಷೆ ಕೊಟ್ಟಿನ ಚಿತ್ರ ಸುಮೋಹತ್ತ ಅಂಜನೆ ಯಾರನ್ನ ಕುಲದೇವದ ಕಾಳಿಕಾಂಬೆ ನೆನೆತಿದ್ದು ಈ ಒಂದು ನಿರ್ಮಾಣ ಹುಡುಗರು ಪಡೆದು ಮತ್ತು ಸಂಸ್ಥೆಗಳು ಆಡಳಿತ ಮಂಡಳಿ ಮಾತ ಕೇಳುವುದಿಲ್ಲ ಇದರ ಉದ್ದೇಶವಾದ ಒಂದು ಸಂತೋಷಪೂರ್ಣವಾದ ದ್ಯೋತಕವಾದ ಕಿಂಚಿತ್ ಹುಡುಗಿರ ಮತ್ತು ಕುರುಂದುಲು ಅವಿನ ಸಂತೋಷಕ್ಕೆ ತಂದು ಈ ಮಲ್ದಿರನ್ ಚಿತ್ರ ನಿರ್ಮಾಣನು ಗ್ರಾಮವು ಮನದು ಕೇಳಿದೆ ಎಡ್ಡೆ ರೀತಿಯಲ್ಲಿ ಮಾಂತ ಗ್ರಾಮದ ಕಣ್ತೇನೆ ನಿಂತಲ್ಲ ಅದರಿಂದ ಏನು ಈ ಸರ್ಕಾರಿ ಎಡ್ಡೆ ರೀತಿಯಲ್ಲಿ ನಿಂತಕ್ಕೆ ತಪ್ಪು ಜನರು ಮಾತೆಲ್ಲ ಜನಗಳು ಕ್ಲೀನವರು ಮಾತೆಲ್ಲ ಮುಖರೊಂದಿದ್ರು ಎಡ್ಡೆ ಕೆಲಸ ಆತನ ಇಷ್ಟೆಂದು ಮಕ್ಕಳು ಅಂಚನೆ ಆ ಜರಂದಾಯಗಳ ಒಂದು ಪ್ರೀತಿದ ವಿಷಯ ಅಂತಾಗ ಮುಂದರ ನನ್ಕೊಂಡಿ ಯೋಗ ಬಗ್ಗೆ ಹೋಗಿ ಕಟ್ಟಣ ಚಿತ್ರಣ ಜಾಗದ ಕರ್ತವ್ಯ ಚಿತ್ರ ಯೋಗ ಬಗ್ಗೆ ನಿಂಗಳ ಕುಟುಂಬ ದೇವರ ಅಂತಿದೆ ಅಂಚನೆ ಜನಂಕುಂಡ 4 ಜನ ಎತ್ತೆ ಪಾತ್ರ ಕೇಳುವಂಥದ್ದು ಈ ವಿಷಯನ ಅತಿಶಯೋಕ್ತಿ ಅದು ಎತ್ತೆ ವಿಚಾರ ಜಾಗೃತ ಮನಂತ ಅಂತಾನೆ ಕಿಂಚಿತ್ ಹುಡುಗರಿಗೆ ತಂದು ಸಂತೋಷಕ್ಕೆ ಗೆತ್ತಂತು ನನ್ನ ನೆತ್ಲ ಮಲ್ಲೊಂದು ಕೆಲಸಂಪು ನಿಂತೆ ಯೋಗಿದ್ದಂಥ ಜಾರಂದೆಯ ಅನುಗ್ರಹ ಪಡೆದು ಬಂತು ಎಂಬುದು ಬ್ರಹ್ಮತ್ವ ಪೂರ ಪ್ರಾರ್ಥನೆ ಅಂತಲ್ಲ ಅದು ಸ್ವಾಮಿ ಮಂದರಗಿರಿ ಕೈಲಾಸ ಶೈಲಸ್ತದ ಮಾಹೇಂದ್ರೋ ಮಲಯಚ್ಚವಿರತಿರೋ ಸಿಂಹಸ್ತದ ನೈವತ ಸತ್ಯಾದಿರ್ವರಗನ್ನಮ ಧನಗಿರಿ ಮೈನಾಕರ್ಮೋಮಂತಕೋ ವಿದ್ಯಾಧ್ಯಾವವಿ ಭೂತರಾಶತಂ ಕುರ್ವಂತು ಮಂಗಲಂ ಶ್ರೀಮೇರು ಹಿಮವಾಂಚ ಮಂದರಗಿರಿ ಕೈಲಾಸ ಶೈಲಸ್ತದ ಮಾಹೇಂದ್ರೋ ಮಲಯಚ್ಚ ಸಿಂಹಸ್ತದ ನೈವತ ಸತ್ಯಾದಿರ್ವರಗನ್ನಮ ಧನಗಿರಿ ಮೈನಾಕರ್ಮೋಮಂತಕೋ ವಿಶ್ವಕರ್ಮ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳು ನಮ್ಮ ಕರ್ತವ್ಯ ಮಲ್ದೇವರು ಸ್ವಾಮಿ ದೇವರೇ ಆ ಮಲ್ದಿನಂಚಿನ ಶಿಲ್ಪ ಆಯನ್ನ ಹೆಂಚಿನ ತಪ್ಪು ಉಪ್ಪು ಇತ್ತು ನಂದಲ್ಲ ಆ ದೇವರ ಮಾತಿನಂತದ್ದು ಭವಿಷ್ಯತ್ತು ಅದನ್ನ ಸಕುಟುಂಬವು ಅಂಜನೆ ಗ್ರಾಮ ಮಾತು ಎಡ್ಡಾಪಿಲ ಕಾಮಗ್ರಾಮ ಚಿತ್ರ ಕೀರ್ತಿ ಧರ್ಮಜಾರಂದಾಯನ
ದಾನ ಹೆಚ್ಚು ಕಮ್ಮಿ ಅಲಾಗ ದೇವರ ಮಿತ್ರ ಒಂದು ಹಿಂದೆ ಬಂದಿತ್ತು ಎಟ್ಟ ರೀತಿ ಬಂದು ಗೊಬ್ಬೆ ಪೂರ ಜನ ಎಟ್ಟ ರೀತಿ ಉಗಾರ್ಲಕ್ಕೆ ಅಂತ ಗೊಬ್ಬೆ ಹೇಳು ನನ್ನ ದೇವರ ಜಾರದೆ ಆ ವಿಷಯದಿಂದ ಕೈ ಮಾಡ್ಕೊಂಡು ಬೇರೆ ಶುರು ಮಾಡ್ಕೊಂಡಾಗ ಯಾವ ಮತ್ತಿನಂತ ಮಾಯ ಮಾಡ್ಕೊಂಡು मंगलम देवकी पुत्रो मंगलम गरुडध्वजः सर्वमंगलमांगल्ये शिवे सर्वार्थसाधिके शान्तिं अभयवरदहस्तं कस्तवाचार्यं गणपतिवरणीशं सर्वार्थसिद्धिं कर्मादो कर्ममध्ये च कर्मान्ते च पुनः पुनः ब्राह्मणाः यानि भाषन्ते मन्यन्ते तानि देवताः कण्डु शास्त्रोमानकं धार्मिकगीत प्रारम्भकाल मध्यकाल ಅವಸಾನಕಾಲ ಪ್ರಸನ್ನಕಾಲ ಈ ಕಾಲಡು ಏನು ವಿಶೇಷವಾದ ದೇವರನ್ನ ಬೇರೆ ಮಾತ್ರ ಪ್ರಾರ್ಥನೆ ಮೊತ್ತಮೆಲ್ಲ ನಗಲಿಲ್ಲ ಅನುಗ್ರಹ ಮಾತ್ರ ಉಪಯೋಗಿಸಿ ಶಾಸ್ತ್ರ ವಚನ ಮಾತ್ರ ಹೇಳ್ತಾರ ಈ ಧಾರ್ಮಿಕ ಕಾರ್ಯಕ್ರಮ ಮತ್ತೆ ಕೆಲಸ ಮಾತ್ರ ನಾಟ ನಮ್ಮ ಮಲ್ಪಿ ಹಿಟ್ಟಿ ಕೆಲಸ ದೇವರನ್ನ ಚಿತ್ತವು ಬರೆದು ನಾಟ ಇಷ್ಟ ದೇವರನ್ನ ಕುಲದೇವರನ್ನ ಕ್ಷೇತ್ರ ದೇವರನ್ನ ರಾಮದೇವರನ್ನ ಕುಲದೇವರನ್ನ ಗುರುಹಿರಿಯರ ನಗಲಿನ ಮಾತ ಪ್ರಾರ್ಥನೆ ಮತ್ತೊಂದು ಸತ್ಕರ್ಮ ಮಾಡುವಂತ ನಾಡು ವಿಶೇಷವಾದ ಪ್ರಬಂಧಗಳು ಕಲಿಯುಗಕ್ಕೆ ಶ್ರೇಯಾಂಶಿ ಬಹುವಿಜ್ಞಾನಿ ಸಂಭವಂತಿ ಕಲೆಯು ಕೇವಲ ಕಲಿಯುಗದ ನಮ್ಮ ಪ್ರೊಜೆಕ್ಟ್ ಮಾತು ಕೆಲಸ ಮಾಡ್ತಾರೆ ಮೂಲಕ ಸಮಸ್ಯೆಗಳು ಮಾತ್ರ ಬರ್ತದೆ ಆ ಮೂಲಕ ಮಾತ್ರ ಮಾತ್ರ ವಿಶೇಷ ಅನುಕೂಲತೆ ಆಗ್ತಕ್ಕ ಸ್ವಾಮಿ ಪರಿಪೂರ್ಣ ಅನುಗ್ರಹ ಸನ್ನದ ವಿಶೇಷವಾಗಿ ಅವರ ಮುಖ್ಯ ಪ್ರಾರ್ಥನೆ ಲಕ್ಷ್ಮೀನಾರಾಯಣಾಭ್ಯಾಂ
यशः प्रज्ञा विद्या बुद्धिं श्रियं बलम् आयुष्यं तेजः आरोग्यं देहि मे अव्यवाहः। नमस्कार। ವಾದ್ಯಘೋಷಗಳಿಂದ ಅತ್ಯಂತ ಸಂತೃಪ್ತವಾಗಿ ಈ ಸ್ಥಾನಕ್ಕೆ ನೋಡಿದಂತಹ ಮಹಾಗಲ್ಯವಾದಂಥ ಆಧ್ಯಾತ್ಮಿಕ ನವರೋಗಿಕ ಅಭಿಪ್ರಾಯಗಳನ್ನು ಬರೆಯುವುದು ಸದಾ ಭಾಗ್ಯಮೋಗದಿಂದ ಸೋಮಕನ್ನು ಅನುಗ್ರಹಿಸಿಕೊಳ್ಳಬೇಕು. ಧ್ಯಾನವಾದ ಸ್ಥಾನದಲ್ಲಿ ವಿಶ್ವನಾಥ ಕ್ಷೇತ್ರಪಾಲಾಯ ಮಹಾ ಗೋವಿಂದ. शुभम वास्तु ओम शुभम वास्तु शुभम वास्तु शुभम वास्तु।